ಹೆಲ್ಪ್ ಇಂಡಿಯಾ ಫೌಂಡೇಶನ್ ಉಳ್ಳಾಲ ಇತರೆ ಸಾಮಾಜಿಕ ಕಾರ್ಯಗಳ ಜೊತೆಗೆ ಲಾಕ್ಡೌನ್ ಸಂದರ್ಭ ರಸ್ತೆ ಬದಿಯಲ್ಲಿರುವ ಮಂದಿಗೆ ಹಸಿವು ಮುಕ್ತ ಮಾಡುವ ಕಾರ್ಯ ನಡೆಸ್ತಾ ಇರೋದು ಮಾನವೀಯತೆಯ ಕಾರ್ಯ ಹಾಗೂ ಇತರರಿಗೆ ಮಾದರಿ ಅಂತ ಶಾಸಕ ಯುಟಿ ಖಾದರ್ ಹೇಳಿದರು. ತೊಕ್ಕೋಟು ಬಸ್ ನಿಲ್ದಾಣದಲ್ಲಿ ಮಲಗಿದ ಭಿಕ್ಷುಕರಿಗೆ ರಸ್ತೆ ಬದಿಯಲ್ಲಿರುವ ಮಂದಿಗೆ ಊಟ ವಿತರಿಸಿ ಮಾತನಾಡಿದರು. ಸಂದಿಗ್ಧ ಸ್ಥಿತಿಯಲ್ಲಿ ಅಶಕ್ತರಿಗೆ ಸಹಕರಿಸುವ ಕಾರ್ಯ ಎಲ್ಲರಿಂದ ಆಗಬೇಕಾಗಿದೆ. ಎಲ್ಲರೂ ತಮ್ಮಿಂದ ಆಗುವಷ್ಟು ಸಹಕಾರವನ್ನ ಅಶಕ್ತರಿಗೆ ಮಾಡಿ. ಇದಕ್ಕೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಮಾದರಿ ಅಂತ ಹೇಳಿದರು. ಲಾಕ್ಡೌನ್ ಸಂದರ್ಭದಲ್ಲಿ ಯಾರು ಇವತ್ತು ರಸ್ತೆ ಬದಿ ಮತ್ತು ಯಾರು ಇವತ್ತು ಜನಸಾಮಾನ್ಯರು ಹಸಿದ ಹೊಟ್ಟೆಂದಿರ್ತಾರೆ ಅವರ ಬಳಿಗೆ ಹೋಗಿ ಅವ್ರಿಗೆ ಊಟ ಉಪಚಾರ ಕೊಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅತ್ಯಂತ ಸಂತೋಷ. ಮಾನವೀಯತೆ ನೆಲೆಯಲ್ಲಿ ಬಹುಶಃ ಸಂಘ ಸಂಸ್ಥೆಗಳು ಈ ರೀತಿ ಮಾಡುವುದು ಬಹುಶಃ ಅತ್ಯಂತ ಸಂತೋಷದಿಂದ ಹೇಳಿಕೊಂಡು ಬಹುಶಃ ಈ ಒಂದು ನಮ್ಮ ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಯುವ ಜನರು ಮತ್ತು ತಮ್ಮಿಂದ ಆಗುವಷ್ಟು ಸಹಾಯ ಇನ್ನೊಬ್ಬರು ಎಷ್ಟು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಸಹಕಾರ ಮಾಡಬೇಕಂತ ಹೇಳಿ ನಾನು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಎಲ್ಲ ಮುಖ್ಯಸ್ಥರಿಗೆ ನಾನು ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿದೆ. ಈ ವೇಳೆ ತಾಲೂಕು ಪಂಚಾಯತ್ ಅಧ್ಯಕ್ಷ ಮಹಮ್ಮದ್ ಮೋನು ಮಲಾರ್, ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಸ್ಥಾಪಕ ಕಾರ್ಯದರ್ಶಿ ರಾಜಿ ಕುಳ್ಳಾಲ್, ಸದಸ್ಯ ಜಾಕೀರ್ ಇಕ್ಲಾಸ್, ಜಕರಿಯಾ ಮಲಾರ್ ಉಪಸ್ಥಿತರಿದ್ದರು.